ಮುಚ್ಚಿರ ಪದವು ಫಾತಿಮಾ ಮಾತೆಯ ದೇವಾಲಯ ಇದರ ಜೀರ್ಣೋದ್ಧಾರ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮ ಮೇ 13ರಂದು ನಡೆಯಲಿದ್ದು, ನವೀಕೃತ ದೇವಾಲಯದ ಗೋಪುರ ಉದ್ಘಾಟನೆ ಮತ್ತು ದಿವ್ಯ ಬಲಿಪೂಜೆಯನ್ನ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾ ಪೀಟರ್ ಪೌಲ್ ಸಾಲ್ಡಾನಾ ಅವರು ನಡೆಸಲಿದ್ದಾರೆ ಎಂದು ಚರ್ಚಿನ ಧರ್ಮಗುರುಗಳಾದ ವಿಶಾಲ್ ಮೋನಿಸ್ ಹೇಳಿದರು. ಅವರು ಮುಚ್ಚಿರ ಪದವು ಫಾತಿಮಾ ಮಾತೆಯ ದೇವಾಲಯದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು. ಮೇ 13ರಂದು ಬೆಳಗ್ಗೆ 11 ಗಂಟೆಗೆ ಚರ್ಚ್ ವಠಾರದಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧರ್ಮಾಧ್ಯಕ್ಷ ಡಾ ಪೀಟರ್ ಪೌಲ್ ಸಾಲ್ಡಾನಾ ಅವರು ವಹಿಸಲಿದ್ದು, ಮೊಗರ್ನಾಡ್ ವಲಯ ಧರ್ಮಗುರುಗಳಾದ ಡಾ ಮಾರ್ಕ್ ಕ್ಯಾಸ್ತಲಿನೋ, ಮಾಣಿಲ ಶ್ರೀ ಕ್ಷೇತ್ರಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದ ಶ್ರೀಕೃಷ್ಣ ಗುರೂಜಿ, ಬದ್ರಿಯಾ ಜುಮ್ಮಾ ಮಸೀದಿ ಪೆರುವಾಯ್ಯ ಮೊಹಮ್ಮದ್ ಶರೀಫ್ ಮದನಿ, ಅಳಿಕೆಯ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ಚಂದ್ರಶೇಖರ್ ಭಟ್ ಮತ್ತು ವಿವಿಧ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ರಜತ ಮಹೋತ್ಸವದ ಸಂಭ್ರಮದ ಪ್ರಯುಕ್ತ ಮೇ 7ರಂದು ಸಂಜೆ 5ರಿಂದ ರಾತ್ರಿ 10ರವರೆಗೆ ಹಾಗೂ ಮೇ 8ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1:30ರವರೆಗೆ ವಿಶೇಷ ಆರಾಧನೆ ಮತ್ತು ಬಲಿಪೂಜೆ ನಡೆಯಲಿದ್ದು, ಆಲ್ಬರ್ಟ್ ಡಿಸೋಜಾ, ಪ್ರವೀಣ್ ಮೊಂತೇರು ಹಾಗೂ ಬ್ರದರ್ ಪ್ರಕಾಶ್ ಡಿಸೋಜಾ ನಡೆಸಿಕೊಡಲಿದ್ದಾರೆ. ಮೇ 14ರಂದು ಸುಮಾರು 9.5 ಲಕ್ಷದಲ್ಲಿ ನಿರ್ಮಿಸಿದ 2 ನೂತನ ಮನೆಗಳನ್ನು ಪ್ರವೀಣ್ ಡಿಸೋಜಾ ಸಾಯಾ ಅವರು ಲ್ಯಾನ್ಸಿ ಕ್ರಾಸ್ತಾ ಕುಕ್ಕಾಜಿ ಅವರಿಗೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ ಡಾ ರೊನಾಲ್ಡ್ ಫರ್ನಾಂಡಿಸ್ ಹಸ್ತಾಂತರ ಮಾಡಲಿದ್ದಾರೆ ಎಂದರು. ಚರ್ಚ್ನ ನವೀಕೃತ ಚರ್ಚ್ ಗೋಪುರ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮ ಇಲ್ಲಿ ನಡೆಯಲಿರುವುದು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಇವರು 9:30 ಗಂಟೆಗೆ ಬಲಿಪೂಜೆಯನ್ನು ಅರ್ಪಿಸಲಿರುವರು. ವಲಯದ ಮತ್ತು ಇತರ ಧರ್ಮಗುರುಗಳು ಇಲ್ಲಿ ಹಾಜರಿರುವರು. ಹಾಗೆಯೇ ಬಲಿಪೂಜೆಯ ನಂತರ ನಾವು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಊರಿನ ಮತ್ತು ನಮ್ಮ ಪ್ರದೇಶದ ರಾಜಕೀಯ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವರು. ಅಂದು ಬೆಳಿಗ್ಗೆ 9:30 ಗಂಟೆಗೆ ನಡೆಯಲಿರುವುದು. ಊರಿನ ಮತ್ತು ಪರವೂರಿನ ದಾನಿಗಳಿಂದ ನಾವು ಸುಮಾರು 35 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಚರ್ಚ್ ಗೋಪುರವನ್ನು ನಾವು ಕಟ್ಟಿದ್ದೇವೆ. ಅದರ ಉದ್ಘಾಟನೆ ನಡೆಯಲಿರುವುದು. ಇದೇ ಸಂದರ್ಭದಲ್ಲಿ ಚರ್ಚ್ ವತಿಯಿಂದ 2 ನೂತನ ಮನೆಗಳನ್ನು ಬಡ ಕುಟುಂಬಕ್ಕೆ ನಾವು ನೀಡಲಿದ್ದೇವೆ. ದಾನಿಗಳ ಸಹಕಾರದಿಂದ ನಾವು 2 ಮನೆ ಈ ನಮ್ಮ ಚರ್ಚ್ನ ರಜತ ಮಹೋತ್ಸವದ ಪ್ರಯುಕ್ತ ನಾವು ಕಟ್ಟಿದ್ದೇವೆ. ನಮ್ಮ ಚರ್ಚ್ ವತಿಯಿಂದ ಅದನ್ನು ನಾವು ಮೇ 14ರಂದು 13ರಂದು ಇಲ್ಲಿ ಕಾರ್ಯಕ್ರಮ, ಮೇ 14ರಂದು ಆಶೀರ್ವಚನ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಅವರಿಗೆ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮ ಚರ್ಚ್ ವತಿಯಿಂದ ಇಂದು ಈ ನಮ್ಮ ರಜತ ಮಹೋತ್ಸವಕ್ಕೆ ತಯಾರಿಯಾಗಿ 2 ದಿನ ಧ್ಯಾನಕೂಟವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ವಿನ್ಸೆಂಟ್ ಡಿಸೋಜಾ, ಕಾರ್ಯದರ್ಶಿ ವಿಲಿಯಂ ಎಂ ಡಿಸೋಜಾ, ಸದಸ್ಯ ರಾಲ್ಫ್ ಡಿಸೋಜಾ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.